ನಿನ್ನೆಯ ಘಟನೆ, ಓರ್ವ ಸಹೋದರಿ ಒಂದು ಅಂಗಡಿಯಿಂದ ಸಾಮಾನನ್ನ ತಗೊಳ್ಳಿಕ್ಕೆ ಬರ್ತಾಳೆ, ಒಬ್ಬ ಮತಾಂಧ ಜಹಾದಿ ಅವಳ ಮೇಲೆ ಕೈ ಹಾಕುವಂತ ಪ್ರಯತ್ನ ಮಾಡ್ತಾನೆ, ಮಾನಭಂಗದ ಪ್ರಯತ್ನ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆಯ ಸಂದೇಶ. ಇವತ್ತಿನ ತನಕ ನೀವು ಮಾಡಿದ್ದನ್ನು ಸಹಿಸಿಕೊಂಡಿದ್ದೇವೆ, ಇನ್ನೂ ಸಹಿಸುವುದಿಲ್ಲ. ಇದನ್ನ ಬಜರಂಗ ದಳ ಅತ್ಯಂತ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದೆ ಬಂಧುಗಳೇ, ಖಂಡಿಸ್ತಾ ಇದೆ ಬಂಧುಗಳೇ. ಎರಡು ಸಂದೇಶಕ್ಕೋಸ್ಕರ ಈ ಪ್ರತಿಭಟನೆ. ಒಂದು ಏನು ಆಗ ಉಲ್ಲೇಖ ಮಾಡಿದೆ, ನೂರಾರು ವರ್ಷಗಳಿಂದ ಹಿಂದೂಗಳ ನಂಬಿಕೆಗಳ ಮೇಲೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ಕಟ್ಟಲಿಕ್ಕೆ ಬಿಡಲಿಲ್ಲ. ನಮ್ಮ ನಂಬಿಕೆಗಳ ಮೇಲೆ, ಸಹೋದರಿಯರ ಮೇಲೆ ಲವ್ ಜಿಹಾದಿನ ಮುಖಾಂತರ ಆಕ್ರಮಣ ಮಾಡಿದ್ರ, ನಮ್ಮ ನಂಬಿಕೆಗಳ ಗೋಹತ್ಯೆಯನ್ನ ಮಾಡುವುದನ್ನೇ ಮುಂದುವರಿಸಿದ್ರ, ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಭಯೋತ್ಪಾದನೆಯ ಮುಖಾಂತರ ಆಕ್ರಮಣ ಮಾಡುವುದನ್ನು ಮುಂದುವರಿಸಿದ್ರ. ಆದ್ರೆ ನೆನಪಿಟ್ಟುಕೊಳ್ಳಿ, ಭಾರತ ಯಾವ ರೀತಿ ಬದಲಾಗಿದೆ ಅಂತ ಕೇಳಿದ್ರೆ, ಯಾರು ಭಯೋತ್ಪಾದನೆ ಮಾಡ್ತಾರೆ, ಯಾರು ಈ ದೇಶದ ಮೇಲೆ ಆಕ್ರಮಣ ಮಾಡ್ತಾರೆ, ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಹೊಸದಾಗಿರ್ತಕ್ಕಂಥ ತಂತ್ರವನ್ನ ಯೋಚನೆ ಮಾಡಿದ್ದೇವೆ. ಏನು ತಂತ್ರ ಅಂತ ಕೇಳಿದ್ರೆ, ಇದನ್ನೇ ನೀವು ಹಳ್ಳಿಗಳಲ್ಲಿ ಜಹಾದಿ ಮಾನಸಿಕತೆ ಮಾಡ್ತೀರಾ. ಜಹಾದಿ ಮಾನಸಿಕತೆಯ ಮುಖಾಂತರ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತೀರಾ ಅಂತ ಹೇಳಿದ್ರೆ, ಸರ್ಜಿಕಲ್ ಸ್ಟ್ರೈಕ್ ಮಾಡುವುದರ ಮುಖಾಂತರ ಯಾರು ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ, ಹಿಂದೂ ಸಮಾಜದ ಭಾವನೆಗಳ ಮೇಲೆ ತೊಂದರೆ ಮಾಡ್ತೀರಾ, ಅವರನ್ನ ಮಟ್ಟ ಹಾಕುವಂತ ಕೆಲಸವನ್ನ ಹಿಂದೂ ಸಮಾಜದ ಸಂಘಟನೆಯ ಕಾರ್ಯಕರ್ತರು ಯುವಕರನ್ನ ಹಿಂದೂ ಸಮಾಜವನ್ನ ಸೇರಿಸಿಕೊಂಡು ಮಾಡುವಂತ ತಾಕತ್ತು, ಆ ಕ್ಷಾತ್ರ ತೇಜಸ್ಸು ಹಿಂದೂ